ಕೇಂದ್ರ ಹಾಗೂ ಕೇರಳ ಸರ್ಕಾರಗಳು ಜನಸಾಮಾನ್ಯರನ್ನ ವಂಚಿಸುವಲ್ಲಿ ಪರಸ್ಪರ ಸ್ಪರ್ಧಿಸುತ್ತಿದ್ದು, ಸರ್ವಾಧಿಕಾರಿಗಳ ದರ್ಬಾರ್ನಲ್ಲಿ ಜನಸಾಮಾನ್ಯರು ಪ್ರತಿಭಟಿಸುವ ಹಕ್ಕನ್ನು ಕಳೆದುಕೊಂಡು ಯಾತನಾಮಯ ಜೀವನ ನಡೆಸುತ್ತಿದ್ದಾರೆಂದು ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್ ಜಿಎಸ್ ಅವರು ಆಪಾದಿಸಿದ್ದಾರೆ. ಮನೆ ಬಳಕೆ ಅಡುಗೆ ಅನಿಲ ಬೆಲೆ ಇಳಿಕೆ ಮಾಡದ ಕೇಂದ್ರ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಇಳಿಕೆ ಮಾಡದ ಕೇರಳದ ಯಡರಂಗ ಸರ್ಕಾರಗಳ ವಿರುದ್ಧ ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಂಜೇಶ್ವರ ತಾಲೂಕು ಕಚೇರಿಗೆ ನಡೆಸಲಾದ ಪ್ರತಿಭಟನಾ ಮಾರ್ಚ್ ಹಾಗೂ ಧರಣಿಯಲ್ಲಿ ಅವರು ಮಾತನಾಡಿದರು. ಅವತ್ತು ಸೈಕಲ್ ಗಾಡಿಯಲ್ಲಿ ಹೋಗುವ ಮೂಲಕ ಎತ್ತಿನ ಗಾಡಿಯನ್ನು ತಳ್ಳುವ ಮೂಲಕ ಪ್ರತಿಭಟನೆ ಮಾಡಿದಂತಹ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನೇತಾರರು ಈಗ ಮಾತಾಡ್ತಾ ಇಲ್ಲ. LPG ಗ್ಯಾಸ್ನ ಸಬ್ಸಿಡಿ ಇರ್ಬೋದು, UPA ಸರ್ಕಾರ ಜಾರಿಗೆ ತಂದಂತಹ ಆ ಸಬ್ಸಿಡಿಯನ್ನು ಇವತ್ತು ಭಾರತೀಯ ಜನತಾ ಪಕ್ಷ ನೇತೃತ್ವದ NDA ಸರ್ಕಾರ ರದ್ದುಗೊಳಿಸಿದೆ. ನಾವು ನೋಡ್ತಾ ಇದ್ದೇವೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಜನದ್ರೋಹ ನೀತಿಗಳು 2014ರ ಲೋಕಸಭಾ ಚುನಾವಣೆಯಲ್ಲಿ ನಯ ಮನೋಹರವಾದಂತಹ ಆಶ್ವಾಸನೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಂತಹ ಭಾರತೀಯ ಜನತಾ ಪಕ್ಷ ನೇತೃತ್ವದ ಸರ್ಕಾರ ಈ ದೇಶದ ಅಖಂಡತೆ ಸಾರ್ವಭೌಮತೆಯನ್ನು ರಕ್ಷಿಸುವಲ್ಲಿ ವಿಫಲವಾಗಿದೆ. ಈ ಸಂದರ್ಭದಲ್ಲಿ ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೊಹಮ್ಮದ್ DMK, ನೇತಾರರಾದ P ಸೋಮಪ್ಪ, ಇಬ್ರಾಹಿಂ ಅಯ್ಯಾರ್, DP ಸುಕುಮಾರ್ ಶೆಟ್ಟಿ, ಉಮರ್ ಶಾಫಿ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.